ನನ್ನದು ಯಾವಾಗ್ಲೂ ನೋಡಿದ್ದೀರಾ? ಹಾಗಲ್ಲ, ನಮ್ಮ ಪರ್ಣಕುಟೀರದ ಹೊರಗಡೆ ನೋಡಿದ್ದೀರಾ? ಅದೇನದು? ಅದು ಜಿಂಕೆ ಮರಿ. ಜಿಂಕೆ ಮರಿನಾ? ಕಾಂಚನದ ಮೃಗ ಅಂದ್ರೆ ಬಂಗಾರದ ಮೈಬರದಿಂದ ಕೂಡಿರುವಂತಹ ಜಿಂಕೆ ಮರಿ ಈ ಕಡೆಗೆ ಓಡಿಕೊಂಡು ಬಂದಿದೆ. ಇದನ್ನ ಕಂಡು ಈ ಸೀತಾದೇವಿ ತುಂಬಾ ಆಸೆ ಪಟ್ಟವಳು. ನನಗೆ ಅದನ್ನು ತಂದು ಕೊಡ್ತೀರಾ? ಅದು ನಿಜವಾದ ಜಿಂಕೆ ಅಲ್ವೇ? ಮತ್ತೆ ನಮ್ಮನ್ನು ಮೋಸಗೊಳಿಸಲಿಕ್ಕಾಗಿ ಅಲ್ಲ ಅಲ್ಲ, ಜಿಂಕೆ ಮರಿ ಅದು. ಅದು ಜಿಂಕೆ ಮರಿ, ಅದರ ಮುಖ ಸ್ವಲ್ಪ ಉದ್ದ ಅಂತಷ್ಟೇ. ಹೌದಪ್ಪ, ನಿಜವಾದ ಜಿಂಕೆ ಅಲ್ಲ. ನಿಜವಾದ ಜಿಂಕೆ ಅದು ಹಾಗಿರ್ತದ? ಮತ್ತೆ ಅಲ್ಲ ಅಂತ ಹೇಳಿದ್ರೆ ರಕ್ಕಸರು ಮಾಯ. ಇದು ಮಾಯೆಯ ಮಾಯಾಮೃಗ. ಅದು ಬಯಸ್ಬೇಡ, ಕೇಡು ಬರ್ತದೆ ನಿನಗೆ. ಈ ಕಾಡಿ ನಮಗೆ ಕೇಳು ಬರುವುದಾ? ಖಂಡಿತ. ಇಷ್ಟು ಸಣ್ಣ ಪುಟ್ಟ ಮಾರಿ ಪಾಪ. ಹೌದಪ್ಪ, ಬೆಂಕಿ ಕಿಡಿ ಸಣ್ಣದೇ. ಹೌದು, ಅನಾಹುತ ಗೊತ್ತುಂಟ ನಿನಗೆ. ನಾವೆಲ್ಲ ಸುಟ್ಟು ಹೋಗ್ತದೆ ಅಲ್ಲವೇ? ಹಾಗೆ ಇದಾಗ್ಲಿಕ್ಕಿಲ್ಲ. ನನಗೆ ನಂಬಿಕೆ ಉಂಟು, ಭರವಸೆ ಉಂಟು. ಅದರಿಂದ ಕೇಳು ಬಂದರೆ ನೋಡಿ ಕೊಂಬೆನು ನಾನು. ಹೌದಾ? ತಂದು ಕೊಡದೆ ಹೋದ್ರೆ ಸೀತೆಯ ಪ್ರಾಣವೇ ಹೋದಿತ್ತು. ನಿನಗೆ ಜಿಂಕೆ ಬೇಕು ತಾನೆ? ಬೇಕೇ ಬೇಕು. ನನಗೆ ನೀನು ಬೇಕು, ಹಿಡಿದಕ್ಕೆ ಮುಂದರಿತೆ. ಹೋಗಿ ಬನ್ನಿ. ರಾಮ ಹರೇ ರಾಮ ರಾಮ ಹರೇ ರಾಮ ರಾಮ ಹರೇ ಹರಿ